ವಿಷಯದ ಬಗ್ಗೆ ಸಾಮಾನ್ಯ ಜನರಲ್ಲಿ ಒಂದು ದೊಡ್ಡ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಆಡಳಿತ ವ್ಯವಸ್ಥೆಗೆ ಈ ಪರಿಸರದ ವಿಷಯದ ಬಗ್ಗೆ ಅದರ ಬಗ್ಗೆ ಆದ್ಯತೆ ಮತ್ತು ಆ ವಿಷಯದ ಬಗ್ಗೆ ಗಮನ ಸೆಳೆದಿರತಕ್ಕಂಥ ಒಬ್ಬ ಅತ್ಯಂತ ಶ್ರೇಷ್ಠ ಮಹಿಳೆ. ಅವರ ನಿಧನ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ನಮಗೆಲ್ಲರಿಗೂ ಒಂದು ದುಃಖದ ಒಂದು ಸುದ್ದಿ ಅದು. ಅದರಿಂದ ಇವತ್ತಿನ ಒಂದು ಸಭೆಯಲ್ಲಿ ಅವರಿಗೆ ನಾನು ಸಾಂತ್ವನವನ್ನು ಹೇಳುತ್ತಾ ಎಲ್ಲರ ಪರವಾಗಿ ಸಾಂತ್ವನವನ್ನು ಹೇಳುತ್ತಾ 1 ನಿಮಿಷ ಮೌನಾಚರಣೆ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಮಾಡಿದ್ದಾರೆ. ಅವರು ಯಾರ ಕಡೆಯಲ್ಲಿ ಒಂದು ಗೊತ್ತಿಲ್ಲ. ಆದರೂ ಶಾಲೆಗಳಲ್ಲಿ ಮಕ್ಕಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗಿದೆ. ಈಗ ಅಲ್ಲಿ ಯಾರು ಮಾಡೋದು ಅಂತ ಹೇಳಿದ್ರೆ ಜಾಗ ಸಿಗ್ತಿಲ್ಲ ಅಂತ ಹೇಳ್ಬೋದು. ಜಾಗ ಸಿಗೋದು ಕಷ್ಟ ನಗರದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಅವೆಲ್ಲ ಡಂಪಿಗೆ ಆಗಿದೆಲ್ಲ ಅಧ್ಯಕ್ಷರೇ. ಒಂದು ಅರ್ಧ ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ರೆ ಇಲ್ಲಾಂದ್ರೆ ನೀವು ಜಾಗ ಹುಡುಕಿ ಮಾಡಿದ್ರೆ 1 ವರ್ಷ ಆಗ್ತದೆ. ಆ ಡಂಪಿಗೆ ಆಗುತ್ತೆ ಮತ್ತೆ ಅಲ್ಲೂ ನಾಯಕರು ಇರ್ತದೆ. ಅದನ್ನು ಹಾಕುವಂತ ಕೆಲಸ ಮತ್ತೆ ಇನ್ನೇನು ಇದಕ್ಕೆ ಸುಮ್ಮನೆ ಕೆಲವರು ಆಹಾರ ಹಾಕೊಂಡಿದ್ದಾರೆ. ಎಲ್ಲಿಂದ ತಗೊಂಡು ಹೊಡೆದು ಅದಕ್ಕೆ ಹಾಕೋದು ಅದೆಲ್ಲ ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ವ್ಯವಸ್ಥೆ ಅಲ್ಲ. ನಾವು ಒಂದು ಕಡೆ ಹಾಕಿದ್ರೆ ಅಲ್ಲಿ ಕುಟುಂಬದಲ್ಲಿ ಆಹಾರ ಹಾಕ್ತೀವಿ ಅಧ್ಯಕ್ಷರೇ. ಇಲ್ಲಂದ್ರೆ ಭಾರಿ ಕಷ್ಟ ಆಗ್ತದೆ. ಕೆಲವು ಪೇಪರ್ನಲ್ಲಿ ಬಂದಿದೆ. ಅದು ಕೊಲೆಗೆ ಅಂತೇಳಿ ದೊಡ್ಡ ಒಂದು ಘಟನೆ ಮಾಡಲಾಯಿತು ಮತ್ತು ಕಡೆಗೆ ಇದು ಕೊಲೆ ಅಲ್ಲ, ಇದು ಒಂದು ಬೀದಿ ನಾಯಿ ಅಂಗಡಿ ಎದುರು ಮಲಗಿದ್ದ ವ್ಯಕ್ತಿ ನಾಯಿ ಕಡಿದು ಸಾವು ಅಂತ ಪತ್ರಿಕೆಯಲ್ಲಿ ದೊಡ್ಡ ಬಂದಿದೆ. ಈ ಬಗ್ಗೆ ಸ್ವಲ್ಪ ಆತಂಕ. ಇದು ನಗರದಲ್ಲಿ ಆಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಇಂಥ ದೊಡ್ಡ ಸಮಸ್ಯೆಗಳಿದ್ದಾವೆ. ಈ ಬಗ್ಗೆ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಜಿಲ್ಲಾಡಳಿತಕ್ಕೆ ನಾವು ಏನು ಸೂಚನೆ ಕೊಡ್ತೀವಿ ಅಂತ ಹೇಳುವಂಥದ್ದು. ಮತ್ತು ಈ ವ್ಯಕ್ತಿ ಸತ್ತು ಈ ಸತ್ತಿ ಹೋದಾಗ ಈ ವ್ಯಕ್ತಿ ತೀರೋದಾಗ ಈಗ ತಗೋಬೇಕಾಗುತ್ತೆ ಅಲ್ಲ, ಅದನ್ನು ಸ್ವಲ್ಪ ತಾವು ಕೇಳಿದ್ದು ಒಳ್ಳೆಯದು. ಅನಿಮಲ್ ಕೇರ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ಸರ್. ಅಲ್ಲಿ ತಗೊಂಡು ಹೋಗಿದ್ದೇವೆ. ಆ ನಾಯಿ ರಾತ್ರಿ ಮೃತಪಟ್ಟಿದೆ. ಅದು ಇವತ್ತು ನಾವು ಸ್ಯಾಂಪಲ್ಸ್ ನಾವು ಕಳಿಸ್ತಾ ಇದ್ದೀವಿ. ಅಲ್ಲ, ಮೃತಪಟ್ಟಿದೆ ಅಂತ ಹೇಳಿದ್ರೆ ಖಚಿತ ಒಂದು ಖಚಿತ ಆಯಿತು. ನೀವು ಪರಿಹಾರ ಏನು ಕೊಡ್ತೀರಿ ಅಂತ ನಾನು ಸರ್ ಅದು ಇವತ್ತು ಸ್ಯಾಂಪಲ್ ಕಳಿಸ್ಬೇಕಾಗುತ್ತೆ ಸರ್. ಬ್ರೈನ್ ಸ್ಯಾಂಪಲ್ ಕಳಿಸ್ಬೇಕು. ಕಾರಣ ಏನಿರ್ಬೇಕಲ್ರಿ? ಯಾರು ಹೊಡೆದ್ರ ಅಥವಾ ಸುಮ್ಮನೆ ಅವ್ರ ಖಚಿತ ನೀಡಿ ಅದೇ ಸತ್ತೋಯ್ತು. ಸತ್ತು ಬಿದ್ದು ಸಿಕ್ಕಿದೆ ಅಂತ ಸುದ್ದಿ. ಅದಕ್ಕೂ ರೇಬೀಸ್ ಆಗಿದ್ರೆ ಅದು ಬಿಕಾಸ್ ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಡೆಲ್ಲಿಯಿಂದ, ಬಾಂಬೆಯಿಂದ. ವಿಧಾನ ಪರಿಷತ್ನಲ್ಲಿ ಈ ನಾಯಿ ಬಗ್ಗೆ ಮಾತಾಡಿದ್ರು. ಮೇನಕಾ ಗಾಂಧಿ ಸ್ಪೋಕ್ ಟು ಮೀ ಪರ್ಸನಲಿ. ನಾನು ಹೇಳಿದೆ ಇದೆಲ್ಲ ಭಾಳ ಸೀರಿಯಸ್ ಇದೆ. ಪ್ರಾಣಿ ನೀವು ಎಷ್ಟು ಪ್ರೀತಿ ಮಾಡ್ತೀರಿ ಅಷ್ಟೇ ಪ್ರೀತಿ ನಾವು ಮಾಡ್ತೀವಿ. ಆದರೆ ಮಕ್ಕಳಿಗೆಲ್ಲ ಕಚ್ಚಾದಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ನಾಯಿ ಬಗ್ಗೆ ನೀವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು, ಬರ್ತ್ ರೇಟನ್ನು ಕಂಟ್ರೋಲ್ ಮಾಡ್ಬೋದು, ಮಾಡ್ಬೋದು. ಆ ಬಂದಲ್ಲಿ ಈಗಿರ್ತಕ್ಕಂಥ ಫೆರೋಷಿಯಸ್ ಒಂದು ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿ ಆ್ಯಕ್ಷನ್ ಮಾಡ್ತವೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಚಿಂತಾಮಣಿಯಲ್ಲಿ ಬೇರೆ ಥರದಲ್ಲೇ ಒಂದು ಆಕ್ಷನ್ ಆಗುತ್ತೆ ಒಂದು ಮೈಂಡಲ್ಲಿ ಅಂತ ನಮ್ಮ ಹಿರಿಯರು ಹೇಳಿದ್ದು ನಾವು ಕೇಳಿದ್ದೀವಿ. ಇವತ್ತು ಕಾರ್ಪೊರೇಷನಲ್ಲಿ ಈಗ ಮಾತಾಡುವಾಗ ಹೇಳಿದರು. ಏನು ಹೇಳಿದರು ಅವರು? ನಾವು ಈಗ ಜಾಗ ಸಿಕ್ಕಿಲ್ಲ ಅಂತ ಒಂದು ಕಾರ್ಪೊರೇಷನ್ ಅವರು ಭಾಳ ಸೀರಿಯಸ್ ಆಗಬೇಕಾಗ್ತದೆ. ಇದರಲ್ಲಿ ಒಂದು ಗೋವಾದಲ್ಲಿ ನಾನು ಕೊಡ್ತಿರಾಗೆ ಗೋವಾದಲ್ಲಿ ಟ್ರೈನಿಂಗ್ ಕೊಡೋರು ಒಂದು ಜಾಗದಲ್ಲಿದ್ದಾರೆ. ಜೊತೆಯಲ್ಲಿ ಕೇರಳದಲ್ಲಿದ್ದಾರೆ. ಇನ್ನೆಲ್ಲೂ ಕೂಡ ನಾಯಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ ಅಂತ ನನ್ನ ಮಾಹಿತಿ ಪ್ರಕಾರ. ಹಾಗೆ ತಮಿಳುನಾಡಲ್ಲಿ ಇರ್ಬೋದು. ಅದು ಹಿಡಿತಾರೆ. ಅಧ್ಯಕ್ಷರೇ, ನಾನು ಹೇಳೋದು ನಾಯಿ ಹಿಡಿಯೋರು ಎಲ್ಲ ಕಡೆ ಸಿಗ್ತಾರೆ. ಆದರೆ ನಾಯಿ ಹಿಡಿಯೋದು ಹೆಂಗೆ ಅಂತ ಟ್ರೈನಿಂಗ್ ಕೊಡೋರು 2 ಜನದಲ್ಲಿ ಇದ್ದಾರೆ ಅಂತ ನನಗೆ ಮಾಹಿತಿ ಇರುತ್ತೆ. ಯಾಕೆಂದ್ರೆ ನಾಯಿ ಇಟ್ಕೊಂಡು ನಗರಸಭೆ ಚಿಕ್ಕಮಗಳೂರು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನೀವು ಅಲ್ಲೆಲ್ಲ ತಮಿಳುನಾಡಿನ ಕರ್ಕೊಂಡ್ಬಂದ್ರಿ ನಾಯಿ ಸರ್ಕಾರ, ಕೇರಳದಿಂದ ನಾಯಿ ಸರ್ಕಾರ. ಅವರ ಕಾರ್ಪೊರೇಷನ್ ಎಂಪ್ಲಾಯ್
ಮಾತಾಡಿದ್ದಾರೆ, ಅದರ ನಂತರ ಕಚ್ಚಿದೆ, ಅಲ್ಲಿ ತೀರಿ ಹೋಗಿದ್ದಾರೆ. ಅಂದರೆ ಈ ನಾಯಿ ಬಹುಶಃ ಏನೋ ಒಂದು ವಿಷಪೂರಿತವಾಗಿರ್ಬೇಕು ಅಥವಾ ಅಟ್ಯಾಕ್ ಅಷ್ಟು ಜೋರಾಗಿ ಮಾಡಿರ್ಬೇಕು. ಈ ಸತ್ತು ಹೋದಂಥ ಕುಟುಂಬಕ್ಕೆ ಏನು ಪರಿಹಾರ ಕೊಡ್ತೀರಿ? ಇದು ನನ್ನ ಕೂಡ ಕನಸದು. ಒಂದು ವಿಶೇಷವಾದಂಥ ಒಂದು ಪರಿಹಾರ ಆದರೂ ನಿಮ್ಮನ್ನ ಈ ಜಿಲ್ಲಾಡಳಿತದಿಂದ ಕೊಡುವಾಗ ನಾವು ಮಾಡಬೇಕು. ಸರ್ ಒಂದು ಸಬ್ಮಿಷನ್ ಸರ್ ಸಬ್ಮಿಷನ್ ಸರ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆದೇಶ ಸಂಖ್ಯೆ 7/2/2024 ಪ್ರಕಾರ ನಾಯಿ ಕಚ್ಚಿದರೆ ಬರೀ 5,000 ರೂಪಾಯಿ ಪರಿಹಾರ. ನಾಯಿಯಿಂದ ಕಚ್ಚಿ ಮೃತಪಟ್ಟಲ್ಲಿ 5 ಲಕ್ಷದವರೆಗೆ ಪರಿಹಾರ ಸ್ಥಳೀಯ ತಾವು ಅದನ್ನು ಘೋಷಣೆ ಮಾಡಿದ್ರೆ ಕೊನೆಯಿಂದ 2 ಲಕ್ಷ ಸರ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಗೈಡೆನ್ಸ್ ಬಂದಿದೆಯಾ ಇಲಾಖೆಯಿಂದ? ಗೈಡೆನ್ಸ್ ಬಂದಿದೆ ಸರ್. ಈಗ ಸುಪ್ರೀಂ ಕೋರ್ಟ್ನ 2ನೇ ನಿರ್ದೇಶನದಂತೆ ನಿನ್ನೆ ನಗರಾಭಿವೃದ್ಧಿ ಇಲಾಖೆಯಿಂದ ನಮಗೆ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಸರ್. ಅದಂತೆ ಕ್ರಮ ತಗೊಳ್ತಿದ್ದೀವಿ. ಅದರಲ್ಲಿ ಸರ್ ಹೇಳ್ತೆ ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿರುವಂತಹ ನಾಯಿಗಳನ್ನು ಶಿಫ್ಟ್ ಮಾಡಬೇಕು ಅಂತ ಸರ್. ಶಿಫ್ಟ್ ಮಾಡಿ ನಂತರ ಫೆನ್ಸಿಂಗ್ ಮಾಡಿಬಿಟ್ಟು ಡಾಗ್ ಪೌಂಡ್ಗಳನ್ನು ನಿರ್ಮಿಸಿ ಅಲ್ಲಿ ಶಾಶ್ವತವಾಗಿ ಅವನ್ನ ದೂರ ಹಾಕಬೇಕು ಅನ್ನೋದು ಸೂಚನೆ ಇದೆ ಸರ್. ನಮಗೆ ಪ್ರೆಸೆಂಟ್ ABC ಅನಿಮಲ್ ಬರ್ತ್ ಕಂಟ್ರೋಲ್ ಫೆಸಿಲಿಟಿ ಆಲ್ರೆಡಿ ಒಂದು ACT ಅಂತ ಹೇಳ್ಬಿಟ್ಟು ಒಂದು ಏಜೆನ್ಸಿ ಅವರಿಗೆ ನಾವು ಟೆಂಡರ್ ಮೂಲಕ ಅವ್ರಿಗೆ ನಾವು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಸರ್. ನಾವು ಮುಂದಿನ ದಿನಗಳಲ್ಲಿ ನಾವು ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಸರ್. ಬಟ್ ಅಟ್ ಪ್ರೆಸೆಂಟ್ ನಮಗೆ ಲ್ಯಾಂಡ್ ಅವೈಲಬಿಲಿಟಿ ಸ್ವಲ್ಪ ಕೊರತೆ ಇರೋದ್ರಿಂದ ನಾವು ಇವಾಗ ಈ ಕೂಡಲೇ ಮಾಡಲಿಕ್ಕಾಗಲ್ಲ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಕಾಮಗಾರಿ ಮಾಡಬೇಕು, ಒಂದು ಬಿಲ್ಡಿಂಗ್ ಆಮೇಲೆ ಮೆನ್ ಅಂಡ್ ಮೆಟೀರಿಯಲ್ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ ಸರ್. ಹಾಗಾಗಿ ಕಾಲಕ್ಕೆ ಅದೇನು ಮಾಡಬೇಕು ನಾವು ಕ್ರಮ ವಹಿಸ್ತೀವಿ ಸರ್. ಸರ್ ಎಸ್ಪೆಷಲಿ ಸ್ಕೂಲ್ ವಾತಾವರಣ, ಕಾಲೇಜು ಸ್ಕೂಲ್ ವಾತಾವರಣದಲ್ಲಿ ನಾಯಿಗಳು ಭಾಳ ಇಷ್ಟ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಯಾವ ರೀತಿ ನೀವು ನಿರ್ವಹಿಸ್ತೀರಿ ಅಂತ ಹೇಳುವಂಥದ್ದು ಸರ್. ಮತ್ತು ಈ ವ್ಯಕ್ತಿ ಕೂಡ ಸರ್ ದಯಾನಂದ ಅಂತ ಹೇಳುವುದು ಬೆಳಿಗ್ಗೆ 3:30 ಗಂಟೆಗೆ ಪ್ರಶ್ನವರ ಹತ್ರ ರಿಪೋರ್ಟರ್ ಹತ್ರ ಮಾತಾಡಿದ್ದಾರೆ. ತದನಂತರ ಹೋಗಿ ಈ ರೀತಿ ಘಟನೆಗಳಾಗಿದೆ. ಈಗ ತೀರುವ ವ್ಯಕ್ತಿಯ ಮತ್ತು ಅವರ ಕುಟುಂಬದ ಗತಿಯನ್ನು ಅದಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಏನಾದರೂ ಪರಿಹಾರ ಘೋಷಣೆ ಮಾಡ್ತೀರಾ? ಜಿಲ್ಲಾಡಳಿತ ನಾಯಿ ಕಡಿತಕ್ಕೆ ಒಂದು ಬಾರಿಗೆ 5,000 ರೂಪಾಯಿ ನಾವು ಕೊಡ್ತೀವಿ ಸರ್. ಮಹಾನಗರ 5,000 ನಾಯಿ ಕಡಿತಕ್ಕೆ ಮೃತಪಟ್ಟಿರ್ತಕ್ಕಂಥ ಒಂದು ಅದಕ್ಕೆ ಏನಾದರೂ ಒಂದು ಸರ್ ಅವರು ಯಾವಾಗ ನಾಯಿ ಕಡಿತಕ್ಕೆ ಒಳಗಾಗಿದ್ದು ಅವರು ಸೂಕ್ತ ಚಿಕಿತ್ಸೆ ಅದೆಲ್ಲ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸರ್. ಹಾಗಾಗಿ ಏನು ಟೆನ್ಷನ್ ಆಗಿದೆ. ಇದು ನಿರ್ಲಿಕ್ಕಲ್ಲ, ಇದು ಅಲ್ಲೇ ತೀರೋಗಿದ್ದಾರೆ. ಅಲ್ಲೇ ತಿರೋಗಿ ಸ್ಪಾಟಲ್ಲಿ ರಾಷ್ಟ್ರೀಯದಲ್ಲಿ 66 ಕುಟುಂಬಗಳ ಬಳಿ ಅಂಗಡಿಯಲ್ಲಿ ಮಲಗಿದ ವ್ಯಕ್ತಿ ಶುಕ್ರವಾರ ಮೃತಪಟ್ಟಿದ್ದು. ಅವರ ಮೈ ಮೇಲೆ ಪ್ರಾಣಿ ಕಚ್ಚಿದ ಗಾಯಗಳಿರುವುದರಿಂದ ನಾಯಿ ಕಡಿತದಿಂದ ಸಾವಿಗೀಡಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಅದು ಹುಚ್ಚು ನಾಯಿ ಆಗ್ತದಿಲ್ಲ ಸರ್. ಯಾರೋ ಸಾಯಿಸಬೇಕು. ಹೌದು. ಈಗ ಅದು ನಾಯಿ ಹೋಗಿ ಇನ್ನೊಂದು ಜನರಿಗೆ ಕಚ್ಚಿದರೆ ಅದರ ಪರಿಣಾಮ ಏನು? ವೈದ್ಯರು ಏನು ಅದಕ್ಕೆ ಹೇಳ್ತಾರೆ? ಬಹಳ ಭೀಕರವಾಗಿ ಕಚ್ಚಿದೆ. ನೋಡ್ತಾ ಇದ್ದಾರೆ ಬಹಳ ಭೀಕರವಾಗಿ. ಯಾವುದೋ ದೊಡ್ಡ ಅದು ಚಿರತೆ ಹುಲಿ ಎಲ್ಲ ಕಣ್ಣು ಗಿಣ್ಣು ಎಲ್ಲ ತಗೊಂಡು ಹೋಗಿದ್ದಾರೆ. ನಾಯಿ ಏನಾಯ್ತದು ಯಾಕಂದ್ರೆ ಇದು ನಗರ ಗ್ರಾಮೀಣ ಎಲ್ಲ ಜಾಗ ಬೇಕು ಅಂತ ಹೇಳಿದ್ರೆ ನಗರದ ಸಿಕ್ಕಿದ್ರು ಜಾಗ ಯಾವ ಥರ ಇರಬೇಕು, ಡಾಗ್ ಫಾರ್ಮ್ ಹೇಗಿರಬೇಕು, ಅದಕ್ಕೂ ಗೈಡ್ಲೈನ್ಸ್ ಇರ್ತದಲ್ವ. ಸುಮ್ಮನೆ ಅವ್ರಿಗೆ ಅಡ್ಬಿಡಕ್ಕಾಗೋದಿಲ್ಲ. ಅಲ್ಲ ಕಂಪನಿ ಆದ ಜಾಗ ಇರ್ತದೆ, ಅದರಲ್ಲಿ 10 ಎಕರೆ ಜಾಗ ಸಪ್ರೇಟ್ ಫೆನ್ಸಿಂಗ್ ಆಗಿ ಹಾಕಿದ್ರೆ ಅದು ಬೆಸ್ಟ್ ನೋಡಿ ಡಿಸ್ಕಸ್ ಮಾಡಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.